DVG ಅವರ ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಕಗ್ಗ ಮಾಲಿಕೆಯನ್ನು ಕೇಳುತ್ತಿರುವ ತಮಗೆಲ್ಲರಿಗೂ ನಮಸ್ಕಾರಗಳು. ಈ ದಿನದ ಕಗ್ಗ ಸರಣಿ ಸಂಚಿಕೆ 314. ನಾನು ನಿಮ್ಮೊಂದಿಗೆ ಕರುಣಾಕರ ಬಡಕೋರು. ಕಗ್ಗ ಗಾಯನಕ್ಕೆ ದನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ ಅವರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ಉಸಿರವೋಲನು ಕ್ಷಣಂ ಪುರುಷನೊಳವಗುತ್ತವನ ಹೊಸಬನಂ ಗೈದು ದೈವಿಕ ಸತ್ವಮವನ್ ಹೊಸತನವನ್ ಉಳಿದ ಲೋಕಕ್ಕೆ ನೀಡೆ ದುಡಿವಂತೆ ಹೊಸತನವನ್ ಉಳಿದ ಲೋಕಕ್ಕೆ ನೀಡೆ ದುಡಿವಂತೆ ಬೆಸಸುತಿಹ ದೇಗಳು ಮಂಕುತಿಮ್ಮ ಬೆಸಸುತಿಹುದೇಗಳು ಮಂಕುತಿಮ್ಮ. ಬಂಧುಗಳ, ಜಗತ್ತು ಅನುಕ್ಷಣವೂ ಹೊಸತನಕ್ಕೆ ಸಾಕ್ಷಿಯಾಗುತ್ತಲೇ ಇರುತ್ತದೆ. ಹಾಗಾಗಿ ಬದಲಾವಣೆಯ ನೆಪದಲ್ಲಿ ಹೊಸ ಹೊಸ ಕ್ರಿಯೆಗಳು ಈ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತು ಜೀವಿಗಳಲ್ಲಿ ಕೂಡ ಅದು ಏರ್ಪಡುತ್ತದೆ. ಗಾಳಿ, ನೀರು, ಬೆಳಕು, ಆಕಾಶ, ಭೂಮಿಯನ್ನೊಳಗೊಂಡಂತೆ ಅದಕ್ಕೆ ಸಾಕ್ಷಿಯಾಗುತ್ತದೆ. ಗಾಳಿಯು ಮನುಷ್ಯನ ದೇಹವನ್ನು ಪ್ರವೇಶ ಮಾಡಿ ಉಸಿರಾಗಿ ಜೀವಿಸುವಂತೆ ಮಾಡಿ ಹೊಸತನ್ನಾಗಿ ಅದು ರೂಪಿಸುತ್ತದೆ. ಈ ಜಗತ್ತಿಗೆ ಮೂಲವಾಗಿರುವ ಪರತತ್ವವು ಎಲ್ಲದರಲ್ಲಿಯೂ ಕೂಡ ಸತ್ವವನ್ನು ತನ್ನ ಕಾರ್ಯ ಉತ್ಸಾಹದಿಂದ ನೀಡಿ ನಿತ್ಯ ನೂತನಕ್ಕೆ ಅದು ಪ್ರೋತ್ಸಾಹವನ್ನು ನೀಡುತ್ತದೆ ಎಂಬ ವಿಚಾರವನ್ನು ಮಾನ್ಯ DVG ಅವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.